ನಮ್ಮ ಆ್ಯನಿವರ್ಸರಿ ಇವತ್ತು 11ನೇ ವರ್ಷದ ಆ್ಯನಿವರ್ಸರಿಯನ್ನು ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ವಿ ಆರ್ ಫೀಲಿಂಗ್ ವೆರಿ ಓಲ್ಡ್. ಸೈಡಿಂದ ತೋರಿಸ್ತಾ ಇದ್ದೀನಿ, ಎಲ್ಲ ಮುಂದೆ ಆ್ಯಂಗಲಿಂದ ನೋಡಿರ್ತೀರ ನೀವು, ಸೈಡ್ ಆ್ಯಂಗಲ್ ಒಂದು ನೋಡಿ ಅಂತ. ಹೌದಲ್ವಾ? ಹೌದಾ? ಹಾಂ, ಅಷ್ಟಾದ್ರೂ ಹೇಳಿದ್ರಲ್ಲ ವಿಡಿಯೋಲ್ಲಿ ಒಂದೆರಡು ಮಾತು ಉದುರಿಸಿದ್ದಕ್ಕೆ ತುಂಬ ನಿಮಗೆ ಧನ್ಯವಾದಗಳು. ಜನ ನೋಡಿ ಹೆಂಗಿದ್ದಾರೆ ಅಂತ, ಫುಲ್ ಜನ ಇದ್ದಾರೆ. ಒಂದು 2 ದಿನ ತಿಂತೀವಿ, ಏನೋ ಒಂದಿನ ತಿಂತೀವಿ ಆ ಫುಡ್ ಈ ಫುಡ್ ಅಂತ. ಬಟ್ ಆಮೇಲೆ ನಮಗೆ ನಮ್ಮದೇ ಸಾಂಬಾರು ಬೇಕು, ರೈಸ್ ಬೇಕು, ದೋಸೆ ಬೇಕು ಅಂತ ಹೇಳೋಕ್ಕೆ ಶುರುವಾಗುತ್ತೆ ಹೊಟ್ಟೆ. ಅವಾಗ ನಾವು ಹೋಗಿದ್ದು ಅಲ್ಲಿ, ಯಾವುದದು ಎಂಪೈರ್ ಸ್ಟೇಟ್ ಬಿಲ್ಡಿಂಗ್. ಇವಾಗ ನಾವಿರೋದು ಇಲ್ಲಿ, ಯಾವುದಿದು ಎಡ್ಜ್ ಅಂತ ಇದೆ. ಸೊ ಇದಕ್ಕೆ ಬಂದಿದ್ದೀವಿ. ಇದು ಆ್ಯಕ್ಚುಲಿ ಒಂದು ದೊಡ್ಡ ಬಿಲ್ಡಿಂಗ್. ಅದ್ರದ್ದು ಹೊರಗಡೆ ಈ ಥರ ಒಂದು ಬಾಲ್ಕನಿ ಥರ ಮಾಡಿದ್ದಾರೆ. ಹೊರಗಡೆ ಮಾಡಿಬಿಟ್ಟು ಇದರಲ್ಲಿ ಒಂದು ವ್ಯೂ ಮಾಡೋಕ್ಕೆ ಒಂದು ಬಾಲ್ಕನಿ ಥರ ಮಾಡಿದ್ದಾರೆ, ಓಪನ್ ಏರಿಯಾ. ಸೊ ಫುಲ್ ಗ್ಲಾಸ್ ಹಾಕ್ಬಿಟ್ಟು ಇದಂತೂ ಪರ್ಫೆಕ್ಟ್ ಆಗಿದೆ. ಇಲ್ಲಿ ಫೋಟೋ ತಗೊಂಡ್ರೆ ಆ್ಯಕ್ಚುಲಿ ಹೆಂಗೆ ಬರುತ್ತೆ ಅಂದರೆ ಲೈಕ್ ಏನೋ ಒಂದು ಫಿಲ್ಟರ್ ಮಾಡಿ ಅಲ್ಲಿ ನಮ್ಮನ್ನು ಹಾಕಿರೋ ಥರ ಬರುತ್ತೆ. ನಾವು ನಿಂತಿರೋ ಥರನೇ ಅನಿಸಲ್ಲ, ಅಷ್ಟು ಓಪನ್ ಆಗಿದೆ ಇದು. ಸೊ ತುಂಬ ಚೆನ್ನಾಗಿದೆ. ಸೊ ನಾವು ಅವಾಗಲೇ ಎಂಪೈರ್ ಸ್ಟೇಟ್ ಬಿಲ್ಡಿಂಗಿಂದ ನೋಡಿದ್ವಿ, ಅಲ್ಲೂ ಚೆನ್ನಾಗಿತ್ತು ವ್ಯೂ. ಬಟ್ ಈ ಥರ ಇಷ್ಟು ಟ್ರಾನ್ಸ್ಪರೆಂಟ್ ವ್ಯೂ ಸಿಗಲ್ಲ ಅಲ್ಲಿ, ಯಾಕಂದರೆ ಇಲ್ಲಿ ಫುಲ್ಲು ಗ್ಲಾಸ್ ಹಾಕಿದ್ದಾರೆ. ಸೊ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿ. ಎಸ್, ಅದು ಹಳೇದು, ಇದು ಹೊಸ ಬಿಲ್ಡಿಂಗ್ ಆ್ಯಕ್ಚುಲಿ. ಇದರಲ್ಲಿ ಮೇಲ್ಗಡೆ ಈ ಥರ ವ್ಯೂವಿಂಗ್ ಪಾಯಿಂಟ್ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ ಇದು ಆ್ಯಕ್ಚುಲಿ. ಯಾಕಂತ ಹೇಳಿದ್ರೆ ಈ ಟ್ರಾನ್ಸ್ಪರೆಂಟ್ ಗ್ಲಾಸ್ ಇರೋದ್ರಿಂದ ನಮಗೆ ಫುಲ್ಲು ಒಂಥರ ನಾವು ಎಲ್ಲೋ ಆಕಾಶದಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದೀವಿ ಒಂದು ವ್ಯೂ ಅಂತ ಅನಿಸುತ್ತೆ. ಸೊ ನೀವು ನ್ಯೂಯಾರ್ಕಿಗೆ ಬಂದಿದ್ದರೆ ಎಂಪೈರ್ ಸ್ಟೇಟ್ ಬಿಲ್ಡಿಂಗು ಹೋಗ್ಬೋದು, ಆ್ಯಂಡ್ ಇದು ಎಡ್ಜ್ ಅಂತ ಇನ್ನೊಂದು, ಇಲ್ಲಿಗೂ ಬರ್ಬೋದು. ಇದು ಇನ್ನೂ ಚೆನ್ನಾಗಿದೆ ಅದಕ್ಕಿಂತನೂ. ಅದೊಂಥರ ಹಿಸ್ಟಾರಿಕ್, ಬೇರೆ ಥರ ಹಳೇದು ಅಂತ. ಬಟ್ ಇದು ಒಂಥರ ಇಡೀ ಸಿಟಿ ವ್ಯೂ ನೋಡೋಕ್ಕೆ ಇದು ತುಂಬಾ ಚೆನ್ನಾಗಿದೆ. ಎಕ್ಸಾಕ್ಟ್ಲಿ. ನೀವು ಎಲ್ಲೋದ್ರೂ ನಿಮಗೆ ಎಂಪೈರ್ ಸ್ಟೇಟ್ ಬಿಲ್ಡಿಂಗ್ ಅಂತೂ ಕಾಣಿಸುತ್ತೆ ಗೈಸ್, ನೋ ಡೌಟ್. ಫ್ಲೋರಿಂದ ಇವಾಗ ಇಳಿದು ಹೋಗ್ತಾ ಇದ್ದೀವಿ. ಲಿಫ್ಟ್ ಒಳಗಡೆ ಈ ಥರ ಎಲ್ಲ ಮಾಡಿದ್ದಾರೆ. ನಾವು ತಲುಪಿದ್ದೀವಿ ನ್ಯೂಯಾರ್ಕ್, ಕೆನಡಾ, USA. ನೋ, ಟೈಮ್ಸ್ ಸ್ಕ್ವೇರ್. ನ್ಯೂಯಾರ್ಕ್ ಅಲ್ಲಿ ಟೈಮ್ಸ್ ಸ್ಕ್ವೇರ್ ಬಂದಿದ್ದೀವಿ ಫೈನಲಿ. ನಡೀರಿ. ಹೋಲ್ ಡೇ ಸುತ್ತಿ ಫೈನಲಿ ನಾವು ಬಂದಿರೋದು ದ ಫೇಮಸ್ ಟೈಮ್ಸ್ ಸ್ಕ್ವೇರ್. ರೆಡ್ಡಲ್ಲೇ ಹೋಗ್ತಾರೆ ಎಲ್ಲರೂ. ಇಲ್ಲಿ ಎಲ್ಲ ನೋಡ್ಕೊಂಡು ಅವರೇ ಓಡಿಸ್ಬೇಕು ಅನ್ಸುತ್ತೆ ಕಾರ್ ಅವರು. ಫೈನಲಿ ಟೈಮ್ಸ್ ಸ್ಕ್ವೇರ್ ನೋಡಿದ್ರೆ, ಆಮೇಲೆ ಇನ್ನೊಂದು ಯಾವುದು ಒಂದು ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ, ಆಮೇಲೆ ಟೈಮ್ಸ್ ಸ್ಕ್ವೇರ್, ಇದೆಲ್ಲ ನೋಡಿಬಿಟ್ರೆ ಆಯಿತು, ನ್ಯೂಯಾರ್ಕ್ ನೋಡಿದ್ವಿ ಅಂತ ಆಗಿಬಿಡುತ್ತೆ. ಸೊ ಅದರಲ್ಲಿ ಇವಾಗ ಟೈಮ್ಸ್ ಸ್ಕ್ವೇರ್ ಫಿನಿಶ್ ಮಾಡಿದ್ವಿ. ಬ್ರೂಕ್ಲಿನ್ ಬ್ರಿಡ್ಜ್ ಆಯಿತು, ಆಮೇಲೆ ಎಂಪೈರ್ ಸ್ಟೇಟ್ ಬಿಲ್ಡಿಂಗ್ ಆಯಿತು. ನಾಳೆ
ಎಲ್ಲೋಗೋದು ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಅದೊಂದು ಹೋದ್ರೆ ಆಮೇಲೆ ವಾಷಿಂಗ್ಟನ್ ಡಿ ಸಿ. ಇದಂತೂ ತುಂಬಾನೇ ಚೆನ್ನಾಗಿದೆ. ಜನ ನೋಡಿ ಹೆಂಗಿದ್ದಾರೆ ಅಂತ, ಫುಲ್ ಜನ ಇದ್ದಾರೆ. ಜನ ಜಾತ್ರೆ ಹೌದು. ಸಿ ಇದು ನಮ್ಮ ಟೈಮ್ ಸ್ಕ್ವೇರ್. ಇಷ್ಟೇ ನ್ಯೂಯಾರ್ಕಲ್ಲಿ ಲೈಫ್ ಇದೇ ಇರೋದು. ಫುಲ್ಲು ಹಾಕೊಂಡು ಪಾರ್ಟಿ ಸಾಂಗು ಮಜಾ ಮಾಡಿಕೊಂಡು ಆಟ ಇರೋದು. ಹಲೋ ಎವ್ರಿವಾನ್, ಗುಡ್ ಮಾರ್ನಿಂಗ್. ಹೇಗಿದ್ದೀರಿ ಎಲ್ಲರೂ? ನಾವು ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಿ ಅಂತ ಅನ್ಕೊಳ್ತೀವಿ. ಹೌದು, ನಾವಿನ್ನು US ಅಲ್ಲಿ ಇದ್ದೀವಿ, ನಿಮ್ಗೆ ಹೇಳಿದ್ವಲ್ಲ. ಸೊ ಇವಾಗ ಇವತ್ತು ಡೇ 3 ನಮ್ಮದು. ಹೌದು, ಇವತ್ತು ನ್ಯೂಯಾರ್ಕಲ್ಲೇ ಇದ್ದೀವಿ. ಆ್ಯಂಡ್ ಇವತ್ತು ನ್ಯೂಯಾರ್ಕಲ್ಲಿ ಲಾಸ್ಟ್ ಒನ್ ನಾವು ನೋಡ್ತಾ ಇರೋದು ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ, ಅದನ್ನು ನೋಡ್ತಾ ಇದ್ದೀವಿ. ಆ್ಯಂಡ್ ಇವಾಗ ಅಲ್ಲೇ ಹೊರಟಿದ್ದೀವಿ. ಬೆಳಿಗ್ಗೆ ಹೋಟೆಲ್ ಚೆಕ್ಔಟ್ ಮಾಡಿ ಇವಾಗ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಕಡೆ ಹೋಗ್ತಾ ಇದ್ದೀವಿ. ಫೆರಿಯಲ್ಲಿ ಹೋಗಬೇಕು. ಆ್ಯಂಡ್ ಇವತ್ತಿಂದ ಇಲ್ಲಿಂದ ಇನ್ನು ಇದನ್ನು ನೋಡಿಕೊಂಡು ಮಧ್ಯಾಹ್ನ ಮೇಲೆ ವಾಷಿಂಗ್ಟನ್ DC ಹೋಗ್ತಾ ಇದ್ದೀವಿ. ಇವತ್ತು ಅಲ್ಲಿ ಸ್ಟೇ ಮಾಡ್ತೀವಿ. ಆ್ಯಂಡ್ ನಾಳೆ ಮತ್ತೆ ವಾಷಿಂಗ್ಟನ್ DC ಅಲ್ಲಿ ಒಂದು ಸ್ವಲ್ಪ ನೋಡಿ ಆಫ್ಟರ್ನೂನ್ ಹಂಗೆ ರಿಟರ್ನ್ ಬ್ಯಾಕ್ ಟು ಟೊರೊಂಟೊ. ನಾವು ಏನಾಯಿತು. ಆ್ಯಂಡ್ ಇನ್ನೊಂದೇನು ಅಂದರೆ ಇವತ್ತು ನಮ್ಮದು ಆ್ಯನಿವರ್ಸರಿ, ಸೆಪ್ಟೆಂಬರ್ 8 ಇವತ್ತು. ಸೊ ನಮ್ಮ ಆ್ಯನಿವರ್ಸರಿ ಇವತ್ತು 11ನೇ ವರ್ಷದ ಆ್ಯನಿವರ್ಸರಿಯನ್ನು ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ವಿ ಆರ್ ಫೀಲಿಂಗ್ ವೆರಿ ಓಲ್ಡು. 11 ವರ್ಷ ಆಗಿದೆ. ಸೊ ಫೀಲ್ಸ್ ಲೈಕ್ ಓಕೆ ಒಂದು 50 ವರ್ಷ ಆಗಿರೋ ಥರ ಫೀಲ್ ಬರ್ತಾ ಇದೆ ಆಲ್ರೆಡಿ. ಬಟ್ ಇವತ್ತು 11ನೇ ವರ್ಷದ ಆ್ಯನಿವರ್ಸರಿನ ನಾವು ಇವತ್ತು ಸ್ಟ್ಯಾಚ್ಯೂ ಆಫ್ ಲಿಬರ್ಟಿಯಲ್ಲಿ ಹೋಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಇವತ್ತು, ಅಲ್ಲದೆ. ಹಾಂ, ಸಿ ಬ್ಯೂಟಿಫುಲ್ ಸ್ಕೈಲೈನ್. ನೀವು ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಹೋಗಬೇಕಾದ್ರೆ ಇವಾಗ ನಾವು ಫೆರಿ ತಗೊತೀವಿ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿಗೆ. ಅದಕ್ಕೆ ಹೋಗ್ತಾ ಚೆನ್ನಾಗಿರೋ ಈ ಸ್ಕೈಲೈನ್ ಕಾಣಿಸುತ್ತೆ. ಆ್ಯಂಡ್ ಇಲ್ಲಿ ನಾವು ಯಾವುದೇ ಒಂದು ಅಟ್ರಾಕ್ಷನ್ ಒಳಗಡೆ ಹೋಗ್ಬೇಕಾದ್ರೂ ಸ್ಕ್ರೀನಿಂಗ್ ಇದ್ದೇ ಇರುತ್ತೆ. ಸೆಕ್ಯೂರಿಟಿ ಸ್ಕ್ರೀನಿಂಗ್ ಫುಲ್ ಎಲ್ಲನೂ ಚೆಕ್ ಮಾಡ್ತಾರೆ. ಬ್ಯಾಗು ಸೇಮ್ ಇವಾಗ ಏರ್ಪೋರ್ಟಲ್ಲಿ ಹೆಂಗೆ ಸೆಕ್ಯೂರಿಟಿ ಚೆಕ್ ಇರುತ್ತೆ ಅದೇ ಥರ ಚೆಕ್ ಮಾಡ್ತಾರೆ. ಏರ್ಪೋರ್ಟ್ ಸ್ಟೈಲ್ ಸೆಕ್ಯೂರಿಟಿ ಚೆಕ್. ನೆನ್ನೆ ಫುಲ್ಲು ಮಳೆ ಇತ್ತು, ಸ್ವಲ್ಪ ಫುಲ್ ಇರಲಿಲ್ಲ, ಒಂದು ಸ್ವಲ್ಪ ಇತ್ತು. ಇವತ್ತು ಮಳೆ ಇಲ್ಲ, ಫುಲ್ಲು ಬಿಸಿಲಿದೆ. ಅಂದರೆ ಗಾಳಿ ಇದೆ. ಆ್ಯಂಡ್ ಸ್ಪೆಷಲಿ ನಾವು ಇಲ್ಲಿ ನೀರು ಹತ್ರ ಇರ್ಬೇಕಾದ್ರೆ ಇಲ್ಲಿ ಯಾವಾಗಲೂ ಹೆವಿ ಗಾಳಿ ಇರುತ್ತೆ. ಸೊ ಹಾಗಾಗಿ ಜಾಕೆಟ್ ಎಲ್ಲ ಒಂದು ಸ್ವಲ್ಪ ಇಟ್ಕೊಂಡು ಬಂದಿದ್ದೀವಿ. ನಾವು ಇವಾಗ ಇಳಿದ್ವಿ ನಮ್ಮ ಕ್ರೂಸಿಂದ. ಇದೊಂಥರ ಐಲ್ಯಾಂಡ್ ಥರ. ಸೊ ಇದಕ್ಕೆ ಬರಬೇಕಂದ್ರೆ ಕ್ರೂಸ್ ತಗೊಂಡು ಬರಬೇಕು. ಐಲ್ಯಾಂಡ್ ಥರ ಅಲ್ಲ, ಸಾರಿ, ಐಲ್ಯಾಂಡೇ ಅಂತೆ. ಓಕೆ. ಸೊ ಇವಾಗ ಆಚೆ ಬಂದ್ವಿ ನಾವು. ಇವಾಗ ಇಲ್ಲಿ ಇಳಿದ್ಬಿಟ್ಟು ಇಷ್ಟೇ ಇದೇ ನಮ್ಮ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ. ಸೈಡಿಂದ ತೋರಿಸ್ತಾ ಇದ್ದೀನಿ ಎಲ್ಲ. ಮುಂದೆ ಆ್ಯಂಗಲಿಂದ ನೋಡಿರ್ತೀರ ನೀವು, ಸೈಡ್ ಆ್ಯಂಗಲ್ ಒಂದು ನೋಡಿ ಅಂತ. ಡೀಟೇಲಿಂಗ್ ಹೆಂಗಿದೆ ಅಂದರೆ ಅದು ಹಿಂಗೆ ಲಾಂಗ್ ಡ್ರೆಸ್ ಶಾಲ್ ಥರ ಹಾಕ್ಕೊಂಡಿರೋದನ್ನೆಲ್ಲ ಅದರಲ್ಲಿ ಫುಲ್ ಡೀಟೇಲ್ ಆಗಿ ತಾರು ಮಾಡಿದ್ದಾರೆ. ಸೊ ನಾವಿವಾಗ ಅಲ್ಲಿ ತನಕ ಹೋಗಿ ಬಂದಿವಿ. ಅಲ್ಲಿ ಇವಾಗ ಜನಗಳೆಲ್ಲ ಕಾಣ್ತಿದಾರಲ್ಲ
ಅಲ್ಲಿ ತನಕ ನಾವು ಟಿಕೆಟ್ ತೊಗೊಂಡಿದ್ದೀವಿ. ಇನ್ನು ಆ್ಯಕ್ಚುಲಿ ಕ್ರೌನ್ ತನಕ ಹೋಗೋಕ್ಕಾಗುತ್ತೆ, ಅಲ್ಲಿ ಮೇಲೆ ಕ್ರೌನ್ ತನಕ ರೀಚ್ ಆಗೋಕ್ಕಾಗುತ್ತೆ. ಬಟ್ ನಾವು ಆ ಒಂದು ಟಿಕೆಟ್ ತೊಗೊಂಡಿಲ್ಲ ಅಲ್ಲಿ ತನಕ. ಅದು ಒಂದು 2 months ಎಲ್ಲ ಮುಂಚೆನೇ ಬುಕ್ ಮಾಡಬೇಕಂತೆ, ಸಿಗಲ್ಲ ಅಂತೇನೋ ಹೇಳ್ತಾ ಇದ್ರು. ಸೊ ನಾವಿವಾಗ ಈ ಫಸ್ಟ್ ಆಕ್ಸೆಸ್ ಪೆಡೆಸ್ಟ್ರಿಯನ್ ಆಕ್ಸೆಸ್ ಅಂತ ಅಲ್ಲಿ ತನಕ ಹೋಗ್ತೀವಿ. ಎಲ್ಲೆಲ್ಲಿ ಏನೇನಿದೆ ಅಂತ ನೋಡಿ. ಅದು ಟಾರ್ಚ್, ಅದಾದಮೇಲೆ ಕ್ರೌನ್ ಪ್ಲ್ಯಾಟ್ಫಾರ್ಮ್, ನಾವು ಅಲ್ಲೂ ಹೋಗೋಕ್ಕಾಗುತ್ತೆ ಬಟ್ ನಾವು ತೊಗೊಂಡಿಲ್ಲ. ಆಮೇಲೆ ಶೋಲ್ಡರ್, ಅಲ್ಲೆಲ್ಲ ಆಕ್ಸೆಸ್ ಇದೆ ಅನಿಸುತ್ತೆ. ಎಮರ್ಜೆನ್ಸಿ ಲೆವೆಟರ್ ಇದೆ, ಈ ಥರ ಕೆಳಗಡೆ ಬರ್ತಿದ್ದಂಗೆ. ಹೆಲಿಕಲ್ ಸ್ಟೇರ್ಕೇಸ್, ಕಾಪರ್ನೆಲ್ಲ ಪ್ರೊಸೀಜರ್ ಗೈರೋಡ್ ಏನೇನೆಲ್ಲ ಇದು ಆ್ಯಕ್ಚುಲಿ ಏನಿದೆ ಅಂತ. ಸೊ ಇದರಲ್ಲಿ ಏನಂದರೆ ಈ ಸ್ಟ್ಯಾಚ್ಯೂ ಕೊಟ್ಟಿದ್ದು ಫ್ರಾನ್ಸ್ ಪೀಪಲ್. ಬಟ್ ಈ ಒಂದು ಪೆಡೆಸ್ಟಲ್ ಏನಿದೆ ಅದು ಯಾವುದ್ರ ಮೇಲೆ ನಿಂತಿದೆ ಆ ಒಂದು ಸ್ಟ್ಯಾಚ್ಯೂ, ಅದು ಅಮೇರಿಕನ್ಸೇ ಬಿಲ್ಡ್ ಮಾಡಿದ್ದು. ಸೊ ಅವ್ರೇನು ಅಂದ್ಕೊಂಡ್ರು ಅಂದರೆ ಇಟ್ ಶುಡ್ ಬಿ ಅನ್ ಜಾಯಿಂಟ್ ವೆಂಚರ್. ಸೊ ಇಬ್ಬರು 2 ಕಂಟ್ರಿ ಕಾಂಟ್ರಿಬ್ಯೂಟ್ ಮಾಡಿ ಈ ಒಂದು ಸ್ಟ್ಯಾಚ್ಯೂನ ಮಾಡಿದ್ರು. ಸೊ ಬಿಫೋರ್ ಇಟ್ ಶಿಪ್ ಟು ಅಮೇರಿಕಾ ಇಟ್ ವಾಸ್ ಫಸ್ಟ್ ಅಸೆಂಬಲ್ಡ್ ಇನ್ ಪ್ಯಾರಿಸಲ್ಲಿ ಅಸೆಂಬಲ್ ಆಗಿನೇ ಅದನ್ನು ಆಮೇಲೆ ಶಿಪ್ ಮಾಡಿರೋದು ಅವರು ಅಮೇರಿಕಾಗೆ. ನೀನು ತಲೆ ಮೇಲೆ ನೋಡ್ರಿ, ಮೇಲೆ ನೋಡ್ರಿ. ಅಲ್ಲ, ನಾವು ಅಲ್ಲಿ ತೆಗ್ದು ಫ್ರೀ ಮ್ಯಾನ್. ನಾವು 11 ವರ್ಷ ಆಯಿತು ಮದುವೆ ಆಗಿ. ಸೊ ಇವಾಗ ಇನ್ನಾದರೂ ನನಗೆ ಸ್ವಲ್ಪ ಲಿಬರ್ಟಿ ಕೊಡಿ ಅಂತ ಹೇಳ್ತಾ ಇದ್ದಾರೆ ಅವರು. ಅಲ್ಲ ಅದಕ್ಕೆ ಅಲ್ಲ. ಸೊ ಸಿಂಬಲ್ ಅದು ಆ್ಯಕ್ಚುಲಿ ಅವರು ಆ್ಯನಿವರ್ಸರಿ ಅಂತ ಅವನು US ಗೆ ಹೋಗೋಣ ಅಂತೇಳಿ ಕರ್ಕೊಂಬಂದಿದ್ದು. ಬಟ್ ಅವ್ರು ಆ್ಯಕ್ಚುಲಿ ಸಿಂಬಾಲಿಕ್ಕಾಗಿ ಕರ್ಕೊಂಬಂದಿದ್ದು, ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಕರ್ಕೊಂಬಂದು 11 ವರ್ಷ ಆಯಿತು, ಇನ್ನಾದರೂ ನಾನೊಂದು ಸ್ವಲ್ಪ ಫ್ರೀ ಆಗಿರ್ತೇನೆ ಅಂತ ಅವರು ಸಿಂಬಾಲಿಕ್ಕಾಗಿ ಇಲ್ಲಿ ಕರ್ಕೊಂಬಂದಿದ್ದಾರೆ. ಹೌದಲ್ವಾ? ಹೌದಾ? ಹಾಂ, ಅಷ್ಟಾದರೂ ಹೇಳಿದ್ರಲ್ಲ ವಿಡಿಯೋದಲ್ಲಿ, 1-2 ಮಾತು ಉದುರಿಸಿದ್ದಕ್ಕೆ ತುಂಬ ನಿಮಗೆ ಧನ್ಯವಾದಗಳು. ಕಟ್ಟಿರೋಂಥ WTC ಅದು ಜಾಗದಲ್ಲೇ ಇಲ್ಲಿ 2 ಅಕ್ಕಪಕ್ಕ ಟ್ವಿನ್ ಟವರ್ಸ್ ಇತ್ತು. ಬಾಯ್ ನ್ಯೂಯಾರ್ಕ್ ಅಂತ ಹೇಳೋದು ಇವತ್ತು ನಾವು. ಬಿಕಾಸ್ ಇವಾಗ ಹೊರಡ್ತಾ ಇದ್ದೀವಿ, ಇನ್ನೇನು ರಿಟರ್ನ್ ಇವಾಗ ವಾಷಿಂಗ್ಟನ್ ಹೋಗ್ತಾ ಇದ್ದೀವಿ, ವಾಪಸ್ಸೇನು ಇಲ್ಲಿ ಬರಲ್ಲ. ಅಲ್ಲಿಂದ ಡೈರೆಕ್ಟ್ ನಾಳೆ ಟೊರೊಂಟೊ ಕಡೆಗೆ ನಮ್ಮ ಪಯಣ, ಕೆನಡಾ ಕಡೆಗೆ. ಸೊ ಬಾಯ್ ಟು ನ್ಯೂಯಾರ್ಕ್, ಬ್ಯೂಟಿಫುಲ್ ನ್ಯೂಯಾರ್ಕ್. ಸೊ ಇವಾಗ ಸದ್ಯ ನಾವು ಆನ್ ದ ವೇ ಟು ನ್ಯೂ ಜೆರ್ಸಿಯಿಂದ ವಾಷಿಂಗ್ಟನ್ DC ಕಡೆ ಹೋಗ್ತಾ ಇವಾಗ ಒಂದು ರೆಸ್ಟೋರೆಂಟಲ್ಲಿ ಸ್ಟಾಪ್ ಮಾಡಿದ್ದೀವಿ, ಸರವಣ್ ಭವನ್ ಸೌತ್ ಇಂಡಿಯನ್ ರೆಸ್ಟೋರೆಂಟ್. ಮೊನ್ನೆಯಿಂದ ಬರೀ ಇಲ್ಲಿದ್ದು ಪಿಜ್ಜಾ ತಿಂದ್ವಿ, ಬರ್ಗರ್ ತಿಂದ್ವಿ, ಫ್ರೈಸ್ ತಿಂದ್ವಿ, ಏನೇನೋ ತಿಂದ್ವಿ. ಸೊ ಇಂಡಿಯನ್ ತಿನ್ನಬೇಕು, ಸೌತ್ ಇಂಡಿಯನ್ ಎಸ್ಪೆಷಲಿ ತಿನ್ನಬೇಕು ಅಂತ ಇವಾಗ ತುಂಬ ಒಂದು ಫೀಲ್ ಆಗ್ತಾಯಿತ್ತು. ಎಲ್ಲೇ ಹೋದರೂ ನಾವು 1-2 ದಿನ ತಿಂತೀವಿ, ಏನೋ ಒಂದಿನ ತಿಂತೀವಿ ಆ ಫುಡ್ ಈ ಫುಡ್ ಅಂತ. ಬಟ್ ಆಮೇಲೆ ನಮಗೆ ನಮ್ಮದೇ ಸಾಂಬಾರು ಬೇಕು, ರೈಸ್ ಬೇಕು, ದೋಸೆ ಬೇಕು ಅಂತ ಹೇಳೋಕ್ಕೆ ಶುರುವಾಗುತ್ತೆ ಹೊಟ್ಟೆ. ಸೊ ಇವಾಗ ಒಂದು ಒಳ್ಳೆ ಸರವಣ್ ಭವನ ಸಿಗ್ತಿದ್ವಿ ನಮಗೆ ಒಂದವೇ ಹೋಗ್ತಾ. ಇಷ್ಟೊಂದು ಜನ ಇದ್ದಾರೆ, ತುಂಬ ಜನ ಇದ್ದಾರೆ, ಸಂಡೇ ಬೇರೆ ಅಲ್ವಾ.
ಸೊ ಕ್ಯಾಮ್ರಾಮನ್ ದೀಪಕ್ ಜೊತೆ ಪ್ರಜ್ಞಾ ಮೇನ್ ಆ್ಯಂಕರ್ ಆ್ಯಂಡ್ ಕೋ ಆ್ಯಂಕರ್ ನಮ್ಮದು ಮಿಸ್ಟರ್ ರೇಯಾಂಶ್ ಆಲ್ ದ ವೇ ಫ್ರಮ್ ವಾಷಿಂಗ್ಟನ್ DC. Thank you for watching. We hope to see you tomorrow Yes. on CBC News. Oh no, TV9. Let's go to TV9.